ಈ ಚಾರ್ಮಾಡಿ ರಸ್ತೆ ಅನ್ನುವಂಥದ್ದು ತುಂಬ ಅಪಾಯಕಾರಿ ರಸ್ತೆ. ಯಾಕಂತೇಳಿದ್ರೆ ಅಷ್ಟೊಂದು ತಿರುವು ಇರುವಂತಹ ರಸ್ತೆ ಇದು. ಈ ರಸ್ತೆ ಮುಖಾಂತರ ರಾತ್ರಿ ಹಗಲು ಅನ್ನುವಂಥದ್ದು ಅನೇಕ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತೆ. ಮುಖ್ಯವಾಗಿ ರಾತ್ರಿ ಹೊತ್ತಲ್ಲಿ ಟೂರಿಸ್ಟ್ ವಾಹನಗಳು, ಆಮೇಲೆ ಬೆಂಗಳೂರಿಂದ ಬರುವಂತಹ ದೊಡ್ಡ ದೊಡ್ಡ ಬಸ್‌ಗಳು, ಟ್ರಕ್‌ಗಳು, ಹೆವಿ ಲೋಡೆಡ್ ಲಾರಿಗಳು ಕೂಡ ಸಂಚಾರ ಮಾಡುವಂಥದ್ದು. ಹಾಗಾಗಿ ತುಂಬಾ ತಿರುವಿರುವ ರಸ್ತೆ ಕಾರಣಕ್ಕೋಸ್ಕರ, ತುಂಬಾ ಡೇಂಜರ್ ಅನ್ನೋ ಕಾರಣಕ್ಕೋಸ್ಕರ ಎಸ್‌ಡಿಎಂ ಅವರು ತುಂಬಾ ಒಳ್ಳೆಯ ಕೆಲಸನ ಮಾಡಿರುವಂಥದ್ದು ಎಸ್‌ಡಿಎಂ ಆಸ್ಪತ್ರೆಯವರು. ಪ್ರತಿಯೊಂದು ಟರ್ನ್‌ನಲ್ಲಿ ಒಟ್ಟು 6 ಕಡೆ ಈ ತರ ಒಂದು ಪೀನ ದರ್ಪಣವನ್ನ ಹಾಕಿರುವಂಥದ್ದು, ಉಬ್ಬು ಕನ್ನಡಿಯನ್ನ ಹಾಕಿರುವಂಥದ್ದು. ಅಂದ್ರೆ ಎಲ್ಲೆಲ್ಲ ಡೇಂಜರಸ್ ಟರ್ನ್ ಇದೆಯೋ ಅಲ್ಲಿ ಆ ಒಂದು ಗುರುತನ್ನು ಮಾಡಿ, ಅಲ್ಲಿ ಈ ತರ ಒಂದು ದೊಡ್ಡದಾಗಿರುವಂತಹ ಒಂದು ಆ ಉಬ್ಬು ದರ್ಪಣ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿಂದ ಮೇಲ್ಗಡೆ ಹೋಗುವಂತವ್ರಿಗೆ, ಹಾಗೆ ಟರ್ನ್ ತಗೊಳ್ಬೇಕಾದ್ರೆ ಕೆಳಗಡೆ ಬರುವಂತವ್ರಿಗೆ ಎಕ್ಸಾಕ್ಟ್ ಆಗಿ ಅಲ್ಲಿ ವೆಹಿಕಲ್ ಬರ್ತಾ ಇರುವಂಥದ್ದು ಗಮನಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ ಆಗ್ಬಾರ್ದು, ಯಾವುದೇ ಒಂದು ಅಪಘಾತ ಆಗ್ಬಾರ್ದು, ಯಾರಿಗ್ ಕೂಡ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಸ್‌ಡಿಎಂ ಆಸ್ಪತ್ರೆಯವರು ಅವರೇ ಒಂದು ಮುತುವರ್ಜಿಯನ್ನು ವಹಿಸ್ಕೊಂಡು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರಾಗಿರ್ಬೋದು, ಹರ್ಷೇಂದ್ರ ಹೆಗ್ಡೆಯವರಾಗಿರ್ಬೋದು, ಹೇಮಾವತಿ ಅಮ್ಮ ಅವರೆಲ್ಲರ ಒಂದು ಸೂಚನೆ ಮೇರೆಗೆ ಎಸ್‌ಡಿಎಂ ಆಸ್ಪತ್ರೆ ವತಿಯಿಂದ ಈ ತರ ಒಂದು 6 ಕಡೆ ಮುಖ್ಯವಾಗಿ ಎಲ್ಲೆಲ್ಲ ಡೇಂಜರಸ್ ತಿರುವು ಇದೆಯೋ ಅದನ್ನೆಲ್ಲ ಒಂದು ಗುರುತು ಮಾಡಿ, ಅಲ್ಲಿ ಈ ರೀತಿಯ ಒಂದು ಪೀನ ದರ್ಪಣವನ್ನು ಹಾಕಿರುವಂಥದ್ದು ನೋಡ್ಬೋದು. ಅಲ್ಲಿ ಆ ಮಿರರ್ ಅಲ್ಲಿ ಕಾಣಿಸುತ್ತೆ ವೆಹಿಕಲ್ ಎಲ್ಲ ಬರುವಂಥದ್ದು. ಅಂದ್ರೆ ಕೆಳಗಡೆಯಿಂದ ಬೆಳ್ತಂಗಡಿಯಿಂದ ಬರುವಂತಹ ವಾಹನಗಳು ಕಾಣಿಸುತ್ತೆ. ಹಾಗೇನೆ ಮೇಲ್ಗಡೆಯಿಂದ ಬರುವಂತಹ ವಾಹನಗಳು ಕೂಡ ಕಾಣಿಸುವಂಥದ್ದು. ಹಾಗಾಗಿ ವಾಹನ ಚಾಲಕರಿಗೆ ತುಂಬಾ ಈಸಿ ಆಗತ್ತೆ. ಓಕೆ, ಇಲ್ಲಿ ನಾವು ಟರ್ನ್ ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ತಗೋಬಹುದು, ಅಥವಾ ಹಿಂದ್ಗಡೆಯಿಂದ ವಾಹನ ಬರ್ತಾ ಇದೆ, ಮುಂದ್ಗಡೆಯಿಂದ ವಾಹನ ಬರ್ತಾ ಇದೆ, ಎಲ್ಲವೂ ಕೂಡ ತಕ್ಷಣವಾಗಿ ಗಮನಕ್ಕೆ ಬರುವ ಕಾರಣದಿಂದಾಗಿ ಇಲ್ಲಿ ಕೆಲವೊಂದು ಇನ್ನು ಮುಂದೆ ಆಗುವಂತಹ ಅಪಘಾತಗಳು ಕೂಡ ತಡೆ ಆಗ್ಬೋದು ಅನ್ನುವಂಥದ್ದಕ್ಕೆ ಇದೊಂದು ನಿದರ್ಶನ ಸಾರಿ. ಸೊ, ಇನ್ನು ಮುಂದೆ ಈ ಒಂದು ಚಾರ್ಮಾಡಿ ಘಾಟಿಂದ ಬರುವಂತಹ ವಾಹನಗಳಿಗೆ ಇದೊಂಥರ ಸೇಫ್ಟಿ. ಯಾವುದೇ ಒಂದು ಅಪಘಾತ ಆಗದಂತೆ ಈ ಒಂದು ಎಸ್‌ಡಿಎಂ ಅವರು ವಹಿಸಿರುವಂತಹ ಈ ಕ್ರಮ ನಿಜ ಕೂಡ ಎಲ್ಲ ಕಡೆ ಒಂದು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಚಾಲಕರು ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಒಳ್ಳೆಯ ಒಂದು ಕೆಲಸ ಅಂತ ಕೂಡ ಹೇಳ್ತಾ ಇದ್ದಾರೆ. ಸರ್, ಈಗ ನಾವು ಹೋಗಿದ್ವಿ ಚಾರ್ಮಾಡಿ ಕಡೆ. ಎಲ್ಲೆಲ್ಲಿ ಡೇಂಜರಸ್ ತಿರುವು ಇದೆಯೋ ಅದೆಲ್ಲ ನೀವು ಒಂದು ಎಸ್‌ಡಿಎಂ ಮಲ್ಟಿ ಸ್ಪೆಷಾಲಿಟಿ ವತಿಯಿಂದ ಕಾಂಗ್ರೆಸ್ ಮಿರರ್ ಹಾಕಿರುವಂಥದ್ದು. ಸೊ ಹಾಕ್ಬೇಕಂತ ಯಾಕೆ ಅನಿಸ್ತು? ಆದ ನಂತರ ಯಾವ ತರ ಒಪಿನಿಯನ್ ಬಂತು? ಒಟ್ಟಾರೆಯಾಗಿ ಏನು ಪ್ಲಾನ್ಸ್ ಇತ್ತು ಅಂತ? ಯಾ ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಸುದ್ದಿ ಅವ್ರಿಗೆ ನನ್ನ ಹೃದಯಪೂರ್ವಕವಾಗಿ ಅಪ್ರಿಸಿಯೇಷನ್ ತಿಳಿಸ್ತೇನೆ. ಯಾಕಂದರೆ ಒಳ್ಳೆ ಸುದ್ದಿ ಅವರು ಯಾವಾಗೂ ಜನರಿಗೆ ತಲುಪಿಸ್ತಾ ಇರ್ತಾರೆ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಾನು ಪೂಜ್ಯರು ಅಮ್ಮಾಜಿ ಹೇಮಾವತಿ ಅಮ್ಮ, ಸುಪ್ರಿಯಮ್ಮ ಮತ್ತು ಹರ್ಷಂದ್ರ ಅವರ ಯೂಸಲಿ ಮಂತ್ಲಿ ಒನ್ಸ್ ಹೋಗಿ ಮಾತಾಡ್ತಾ ಇರ್ತೀವಿ. ಆ ಟೈಮ್ನಲ್ಲಿ ಆ ಬೆಂಡ್ಸ್ 12 ಮೇಲೆ ಅಲ್ಲಿ ತಿರುವು ಇದ್ದಾವೆ, ಸ್ವಲ್ಪ ಅಪಾಯಕಾರಿ ಇದೆ, ನಾವು ಏನಾರ ಮಾಡ್ಬೋದಾ ಅಂತ ಒಂದು ಡಿಸ್ಕಷನ್ ಬಂದಾಗ ಎಷ್ಟಾಗುತ್ತೆ ಬಜೆಟ್ ಅಂತ ಕೇಳಿದ್ರು. ನಾವು ಅಂದಾಜನ್ನು ಇಷ್ಟಾಗುತ್ತೆ ಅಂತ ತಿಳಿಸಿದ ಕೂಡಲೇ ಇಲ್ಲ ನೋ ಪ್ರಾಬ್ಲಮ್ಮು, ಅಲ್ಲಿ ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇದ್ದಾವೆ. ಯಾಕಂದರೆ ನಮಗೆ ಆಕ್ಸಿಡೆಂಟ್ಸ್ ಆಗಿ ಜನರು ಇಲ್ಲಿ ಬರೋದು ನಾವು ನೋಡಿದ್ವಿ. ಆ್ಯಂಡ್ ಕೆಲವೊಂದು ಪಾಯಿಂಟ್ಸ್ ಹೆಂಗಿದಾವೆ ಅಂದರೆ ತುಂಬ ಅಪಾಯಕಾರಿ ಆಗಿದ್ದಾವೆ. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಜನರಿಗೆ ತುಂಬ ಡಿಲೇನೂ ಆಗೋ ಚಾನ್ಸಸ್ ಇದ್ದಾವೆ. ಸೊ ಹಾಗಾಗಿ ನಾವು ಹಾಸ್ಪಿಟಲ್ ಕಡೆಯಿಂದ ಯಾವಾಗೂ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಒಂದು ಇದಿದೆ. ಅಂದರೆ ಅಪಘಾತ ಆಗಲಾರ್ದೆ ನೋಡಿಕೊಂಡ್ರೆ ಒಳ್ಳೆಯದು ಜನರಿಗೆ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಎಲ್ಲ 12 ಇದು ಬೆಂಡ್ಸ್ ತಿರುವಿನಲ್ಲಿ ನಾವು ಒಳ್ಳೆ ಕಾನ್ವೆಕ್ಸ್ ಮಿರರ್ ಹಾಕಿದ್ದೀವಿ. ಇದರಿಂದ ಏನಂದರೆ ಆ ಕಡೆಯಿಂದ ಬರೋರ ಯಾರು ವೆಹಿಕಲ್ಸ್ ಇದ್ದಾವೆ, ಈ ಕಡೆ ಬರೋ ವೆಹಿಕಲ್ಸ್ ನೀಟಾಗಿ ಕಾಣುತ್ತೆ. ಈ ಕಡೆಯಿಂದ ಬರೋ ವೆಹಿಕಲ್ಸ್ಗೆ ಆ ಕಡೆಯಿಂದ ಯಾವ ವೆಹಿಕಲ್ ಬರ್ತಾ ಇದೆ ಅನ್ನೋದು ನೀಟಾಗಿ ಕಾಣಿಸೋದ್ರಿಂದ ಅವರು ಜಾಗ್ರತೆ, ದೇ ಕ್ಯಾನ್ ಅಂದರೆ ಎಕ್ಸಸೈಸ್ ಮೋರ್ ಕಾಷನ್. ಕಾಷನ್ ಮಾಡೋದ್ರಿಂದ ಆಕ್ಸಿಡೆಂಟ್ಸ್ ಡೆಫಿನೆಟ್ಲಿ ಕಡಿಮೆ ಮಾಡೋ ಒಂದು ಅವಕಾಶ ತುಂಬ ಇರುತ್ತೆ. ಇದು ಇನ್ನೊಂದು ಒಂದು ಭರವಸೆ ಇರುತ್ತೆ. ನಾನು ಬೆಂಡ್‌ನಲ್ಲಿ ಹೋಗಿದಾಗ ಆ ಕಡೆ ಏನು ಬರ್ತಾ ಇದೆ ಅನ್ನೋ ನನ್ನ ಕ್ಲಿಯರ್ ವ್ಯೂ ಇರೋದ್ರಿಂದ ನಾನು ಸ್ಪೀಡ್ ಹೋಗಬೇಕಾ ಅಥವಾ ನಾನು ಸ್ಲೋ ಮಾಡಬೇಕಾ, ಬ್ರೇಕ್ ಹೊಡಿಬೇಕಾ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಕಾನ್ವೆಕ್ಸ್ ಮಿರರ್ಸ್ ಅಂತ ತುಂಬ ಹೈ ಕ್ವಾಲಿಟಿ, ಸ್ವಲ್ಪ ದೊಡ್ಡ ಸೈಜು ನಾವು ಅಲ್ಲಿ ಹಾಕಿದ್ದೇವೆ. ತುಂಬ ಒಳ್ಳೆ ವೆಂಟೇಜ್ ಪಾಯಿಂಟ್ಸ್ ನಮ್ಮ ಮಾರ್ಕೆಟಿಂಗ್ ಟೀಮ್‌ನವರು ಸುಮಂತ್ ಇರ್ಬೋದು, ಲೈಸನ್ ಆಫೀಸರ್ ಚಿದಾನಂದ್ ಮತ್ತು ಪ್ರಾಜೆಕ್ಟ್ ಮ್ಯಾನೇಜರು ಅಜಯ್ ಅವರು ಇದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲ ಪಾಯಿಂಟ್ಸ್ ಕಡೆ ಹೋಗಿ ಚೆಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ.
ಸುಮಾರು ಮಂದಿ ನನಗೆ ಖುಷಿ ಆಗಿದ್ದೇನಂದ್ರೆ, ಫೋನ್ ಮಾಡಿ ನನಗೆ ಕೆಲವು ಮಂದಿ ಪರ್ಸನಲ್ ಆಗಿ ಸಹಿತ ಭೇಟಿಯಾಗಿ, "ಸರ್ ನಾವು ಈ ಚಾರ್ಮಾಡಿ ಕಡೆಯಿಂದ ಆಚೆ ಹೋಗಿ ಬಂದಿದ್ವಿ. ನೋಡಿ ತುಂಬ ನಮಗೆ ಖುಷಿ ಆಯ್ತು. ಇದರಿಂದ ಒಳ್ಳೆಯ ಒಂದು ಒಂದು ಕಾರ್ಯ ನೀವು ಮಾಡಿದ್ರಿ ಜನಹಿತಕ್ಕಾಗಿ" ಅಂತ ಕೇಳಿ ನಮಗೆ ತುಂಬ ಖುಷಿ ಆಯ್ತು. ಈ ವಿಷಯವನ್ನು ನಾವು ಪೂಜ್ಯರಿಗೆ ಸಹಿತ ತಿಳಿಸಿದ ಮೇಲೆ ಅವರು ಸಹಿತ ತುಂಬ ಖುಷಿಯಾಗಿದ್ದಾರೆ. ಒಟ್ಟಾರೆಯಾಗಿ ಎಸ್‌ಡಿಎಂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯವರು ವಹಿಸಿಕೊಂಡಿರುವಂತಹ ಈ ಒಂದು ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ತಾ ವನೀಶ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಚಾರ್ಮಾಡಿ, ಬೆಳ್ತಂಗಡಿ.